ದೇಶದಾದ್ಯಂತ ಸಾಲ ಮೇಳಗಳನ್ನ ಮಾಡಿ ಬಡವರ ಬದುಕಿಗೆ ಆಸರೆಯಾದ ನೇರ, ನಿಷ್ಠೂರ, ಸರಳ ವ್ಯಕ್ತಿತ್ವದ ರಾಜಕಾರಣಿಯಾಗಿ ಜನರ ಮನೆ ಮಾತಾಗಿರುವ ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿ ಅವರ ಆತ್ಮಕಥೆಯ 2ನೇ ಕೃತಿ ಸತ್ಯಮೇವ ಜಯತೆ ಇನ್ನೊಂದು ತಿಂಗಳೊಳಗೆ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. 3 ವರ್ಷಗಳ ಹಿಂದೆ ಬಿಡುಗಡೆಯಾದ ಪೂಜಾರಿಯವರ ಮೊದಲ ಆತ್ಮಕಥೆ ಸಾಲ ಮೇಳದ ಸಂಗ್ರಾಮ ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಹೊರಬರುತ್ತಿರುವ 2ನೇ ಆವೃತ್ತಿಯು ಪೂಜಾರಿಯವರ ಜೀವಿತಾವಧಿಯ ಅನುಭವಗಳಿಂದ ರೂಪು ತಳೆದ ವಿಚಾರಗಳು ಹಾಗೂ ಸಂದೇಶಗಳನ್ನು ಸಾರಲಿದೆ. ಲೇಖಕ ಎಂಜಿ ಹೆಗಡೆ ಅವರು ಪೂಜಾರಿಯವರ ಮಾತುಗಳನ್ನು ಅಕ್ಷರ ರೂಪಕ್ಕೆ ಇಳಿಸಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಈ ಪುಸ್ತಕ ಅಂತಿಮ ರೂಪ ಪಡೆದು ಸುಮಾರು 15 ದಿನಗಳೊಳಗೆ ಮುದ್ರಣಕ್ಕೆ ಹೋಗುತ್ತೆ. ಪೂಜಾರಿಯವರ ಪುತ್ರರಾದ ಸಂತೋಷ್ ಪೂಜಾರಿ ಹಾಗೂ ದೀಪಕ್ ಪೂಜಾರಿ ಪ್ರಕಾಶಕರಾಗಿದ್ದಾರೆ. ಗರಿಷ್ಠ 1.5 ತಿಂಗಳೊಳಗೆ ಲೋಕಾರ್ಪಣೆಯಾಗಲಿದೆ. ಕೃತಿ ಬಿಡುಗಡೆಯ ದಿನಾಂಕ, ಸ್ಥಳವನ್ನ ಪೂಜಾರಿಯವರು ಇನ್ನಷ್ಟೇ ನಿಗದಿಯನ್ನ ಮಾಡಬೇಕಾಗಿದೆ.